ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 13ನೇ ಅಧ್ಯಾಯ ಶ್ಲೋಕ 45. ಸಾವೈ ಬತ ಭ್ರಷ್ಟಮತಿ ತವ ಏಷತೆ ಯಾ ಕರ್ಮಣ ಪರ ಅಪಾರ ಕರ್ಮಣ ಯತ್ ಯೋಗ ಮಾಯಾ ಗುಣಯೋಗ ಮೋಹಿತಂ ವಿಶ್ವಂ ಸಮಸ್ತಂ ಭಗವಾನ್ ವಿದೇಹಿಶಂ. अनुवाद मत भावार्थ by His Divine Grace अभय शरणारविंद भक्ति वेदांत स्वामी ಶ್ರೀಲ ಪ್ರಭುಪಾದ ಕಿ ಜೈ. ಎಲೇ ಭಗವಂತನೇ, ನಿನ್ನ ಅದ್ಭುತ ಲೀಲೆಗಳಿಗೆ ಮಿತಿ ಎಂಬುದಿಲ್ಲ. ನಿನ್ನ ಲೀಲೆಗಳ ಮಿತಿಯನ್ನು ತಿಳಿಯಲಿಚ್ಛಿಸುವವರು ಅಜ್ಞಾನಿಗಳ ಸರಿ. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಪ್ರಬಲವಾದ ಯೋಗ ಶಕ್ತಿಯಿಂದ ಬದ್ಧರಾಗಿದ್ದಾರೆ. ದಯವಿಟ್ಟು ಈ ಬದ್ಧಾತ್ಮನ ನಿನ್ನ ನಿರ್ವಾಜ್ಯ ಕರುಣೆಯನ್ನು ತೋರಿಸು. ನಾವೆಲ್ಲ ಬದ್ಧಾತ್ಮರು, ನಮ್ಮ ಮೇಲೆ ಭಗವಂತ ನಿರ್ವಾಜ್ಯ ಕರುಣೆ ತೋರಿಸಬೇಕು. ನಿರ್ವಾಜ್ಯ ಕರುಣೆ ತೋರಿಸುತ್ತಾರೆ ಅಂದ್ರೆ ನಮ್ಗೆ ಈಗ ಆಕರ್ಷಣೆ ಭಗವಂತನ ಪಾದದಲ್ಲಿ ಇಲ್ಲ, ನಮ್ಗೆ ಎಲ್ಲೆಲ್ಲಿ ಉಂಟು ಆಕರ್ಷಣೆ. ಹಾಗಾಗಿ ಭಗವಂತ ನಿರ್ವಾಜ್ಯ ಕರುಣೆ ತೋರಿಸಿದ್ರೆ ನಮ್ಗೆ ಆಕರ್ಷಣೆ ಬರ್ತದೆ. ನಾವು ಯಾಕೆ ಬದ್ಧಾತ್ಮರು? ನಾವು ಸಿದ್ಧಾತ್ಮರಲ್ಲ. ಈಗ ಪ್ರಭುಪಾದ ಸಿದ್ಧಾತ್ಮ, ಅವರ ಆಕರ್ಷಣೆ ಭಗವಂತನ ಪಾದ ಬಿಟ್ಟು ಎಲ್ಲಿ ಕೂಡ ಇಲ್ಲ. ಹಾಗಾಗಿ ನಮ್ಮಂತ ಬದ್ಧಾತ್ಮರ ಮೇಲೆ ಭಗವಂತ ನಿರ್ವಾಜ್ಯ ಕರುಣೆ ಅಂದ್ರೆ ಕಾಸ್ಲೆಸ್ ಮರ್ಸಿ. ಯಾಕೆಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ಕೃಷ್ಣ ಪ್ರಜ್ಞೆ ಆಂದೋಲನ ಕರುಣೆಯ ಆಂದೋಲನ, ಮರ್ಸಿ ಮೂವ್ಮೆಂಟ್. ಗುರು ಕೃಷ್ಣ ಕೃಪಾಯ ಪಾಯ್ ಭಕ್ತಿ ಲತಾಭೀಶ್. ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುವಂಥದ್ದು ನಮ್ಮ ಸೋಕಾಲ್ಡ್ ಅಕಾಡೆಮಿಕ್ ಇಂದ ಅಲ್ಲ, ನಮ್ಮ ಪ್ರಯತ್ನದಿಂದ ಅಲ್ಲ. ಮತ್ತೆ ಹೇಗೆ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗುವಂಥದ್ದು? ಗುರು ಕೃಷ್ಣ ಕೃಪಾಯ ಪಾಯ ಭಕ್ತಿ ಲತಾಭೀಶ್, ಕೃಪೆಯಿಂದ. ಹಾಗಾಗಿ ಕೃಪೆಗೆ ನಾವು ಬೇಡಬೇಕು. ದಯವಿಟ್ಟು ಕೃಪೆ ತೋರಿಸಿ, ನನಗೆ ನಿಮ್ಮ ಪಾದದಲ್ಲಿ ಆಕರ್ಷಣೆ ಇಲ್ಲ. ಭಗವಂತ, ನಿಮ್ಮ ಈ ಲೋಟಸ್ ಫೀಟಲ್ಲಿ ನನಗೆ ಆಕರ್ಷಣೆ ಇಲ್ಲ. ನನಗೆ ಎಲ್ಲ ಭೌತಿಕದಲ್ಲಿ ಆಕರ್ಷಣೆ ಉಂಟು, ಎಲ್ಲ ಭೌತಿಕ ವಿಷಯದಲ್ಲಿ. ದಯವಿಟ್ಟು ನನಗೆ ಕೃಪೆ ತೋರಿಸಿ, ನಿಮ್ಮ ಅವಾಜ್ಯ ಕೃಪೆಯನ್ನು ತೋರಿಸಿ, ನಿರ್ವಾಜ್ಯ ಕೃಪೆಯನ್ನು ತೋರಿಸಿ. ಈ ರೀತಿ ನಾವು ಪ್ರಾರ್ಥನೆ ಮಾಡ್ಬೇಕಂದ್ರೆ. ಆದ್ರೆ ಕೆಲವೊಮ್ಮೆ ನಾವು ಭಕ್ತಿಗೆ ಬಂದ ಮೇಲೆ ನಮ್ಗೆ ಸ್ವಲ್ಪ ಕೊಂಬು ಬರ್ಬೋದು, ನಾವು ಮೇಲೆ ಹಾರ್ಬೋದು. ನಮ್ಗೆ ಸ್ವಲ್ಪ ಗೊತ್ತಾಯ್ತು ಅಂತ ಇಲ್ಲ. ನಮ್ಗೆ ಇದು ಗೊತ್ತಾದದ್ದು ಏನು ಅಲ್ಲ. ಇದು ಗೊತ್ತಾದ್ರು ನಮ್ಗೆ, ನಾವು ಈ ಪ್ಲಾಟ್ಫಾರ್ಮ್ಗೆ ಬರ್ಲಿಕ್ಕೆ ಕಾರಣ ಅಂತಂದ್ರೆ ಪ್ಯೂರ್ ಡ್ಯೂಟೀಸ್, ಇದು ನಿರ್ವಾಜ್ಯ ಕರುಣೆ, ಶುದ್ಧ ಭಕ್ತರ ಭಗವಂತನ ಕರುಣೆ ನಮ್ಗೆ ಈಗ ಸಿಗ್ಲಿಲ್ಲ. ಭಗವಂತನ ಕರುಣೆ ಸಿಗುವಂಥದ್ದು ಯಾವಾಗ? ನಾವು ಸಾಧನೆ ಮಾಡಿ 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 ಸಾಧನಾ ಸಿದ್ಧರಾಗ್ಬೇಕು ನಾವು. ಈಗ ನಮ್ಗೆ ಭಗವಂತನ ಆಪ್ತರು, ಇಟರ್ನಲ್ ಅಸೋಸಿಯೇಟ್ಸ್, ಅವರ ಕರುಣೆ ಸಿಕ್ಕಿ ನಾವು ಬಂದಿದ್ದೇವೆ. ನಮ್ಗೆ ಇದರ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ನಾವು ಎಣಿಸುವಂತದ್ದು, ಎಸ್ ನಾನು ಬಂದಿದ್ದೇನೆ. ಇಲ್ಲ ಸರ್, ಹೇಗಂದ್ರೆ ನಾವು ಕೊಳಕಲ್ಲಿ ಬಿದ್ದವರು, ನಾವು ಚರಂಡಿಯಲ್ಲಿ ಬಿದ್ದವರು. ಚರಂಡಿಯಲ್ಲಿ ಬಿಡುವುದಂದ್ರೆ ಇಂದ್ರಿಯ ಸುಖದ ಆ ಉನ್ನತ ಮಟ್ಟದ ಹೈಟ್ ಅಲ್ಲಿ ನಾವು ಇದ್ದವರು. ಆ ಚರಂಡಿಯಿಂದ ನಮ್ಮನ್ನು ಮೇಲೆಗೆತ್ತಿದ್ದಾರೆ ಪ್ರಭುಪಾದ. ಯದಿ ಪ್ರಭುಪಾದ ನ ಹೋಯ್ತೋ ಕಬೇಕಿ ಹೋಯ್ತೋ ಜೀವನ ಭಾಯಿ ತಾಕೀಶೆ. ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಪ್ರಭುಪಾದಿಗೆ. ನಾವು ನಮ್ಮ ಗ್ರಾಟಿಟ್ಯೂಡ್ ಅನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಪ್ರಭುಪಾದಿಗೆ ಎಷ್ಟು ಹೇಳ್ಬೇಕು ನಾವು ಋಣವನ್ನು, ನಾವು ಪ್ರಭುಪಾದಿಗೆ ನಮ್ಮ ಋಣವನ್ನು ತೀರಿಸಲಿಕ್ಕೆ ಆಗುದಿಲ್ಲ. ಅಂದ್ರೆ ಯಾಕೆ ಅಂದ್ರೆ ನಾವು ಕೊಳಕಲಿ ಇದ್ದವರು, ನಮ್ಮನ್ನು ಮೇಲೆಗೆತ್ತಿದ್ದಾರೆ. ಈಗ ನಮ್ಗೆ ನಡಿಲಿಕ್ಕೆ ಆಗದವರನ್ನು, ಬಾಯಿ ಬರದವರಿಗೆ ನಮಗೆ ಮಾತಾಡ್ಲಿಕ್ಕೆ ಮಾಡಿದ್ದಾರೆ. ಮೂಕಂ ಕರತಿ ವಾಚಾಲ ಪಂಗಂ ಲಂಗಾಯದ. ನಡಿಲಿಕ್ಕೆ ಆಗದವರು ನಮ್ಮನ್ನೀಗ ನಡಿಲಿಕ್ಕೆ ಮಾಡಿದ್ದಾರೆ. ಇದು ಯಾರ ಇದರಿಂದ? ಇದು ಪ್ರಭುಪಾದದ ಕೃಪೆಯಿಂದ.
ನಾವು ಎಣಿಸುವಂತದ್ದು, ಎಸ್ ನಾನು ನಾನು ಕ್ಲಾಸ್ ಕೊಡುವಂಥದ್ದು, ನಾನು ಮಾಡುವಂಥದ್ದು, ನಾವು ಏನು ಅಲ್ಲ. ಆಸ್ ಸೂನ್ ಆಸ್ ಅದಕ್ಕೆ ನಾನು ಗಡಿ ಗಡಿ ಕ್ಲಾಸ್ ಅಲ್ಲಿ ಯಾಕೆ ಪ್ರಭುಪಾದ್ ಕಿ ಜೈ ಯಾಕೆ ಹೇಳುವಂಥದ್ದು? ಯಾಕೆಂದ್ರೆ ಪ್ರಭುಪಾದಿದು ಕೃಪೆಯಿಂದ ಇದ್ದೇವೆ ನಾವು. ಎಂತಾದ್ರು ಮಾತಾಡ್ಲಿಕ್ಕೆ ಆಗುತ್ತಾದ್ರೆ ಅವರ ಕೃಪೆಯಿಂದ. ಹಾಗಾಗಿ ಇದನ್ನು ನಾವು ತಿಳಿಬೇಕು. ಇದು ತಿಳಿದ್ರೆ ನಾವು ನಮ್ರರಾಗ್ತೇವೆ, ಇಲ್ಲ ನಮ್ಗೆ ಅಹಂಕಾರ ಬರ್ತದೆ. ಹೇಗೆ ಅಂದ್ರೆ ನಾವು ಹಿಂದೆ ಭಕ್ತಿಗೆ ಬರುವ ಮುಂಚೆ ನಾವು ಹೇಗಿದ್ದೇವೆ ಅದನ್ನು ನಾವು ಥಿಂಕ್ ಮಾಡ್ಬೇಕಂತ. ನಮ್ಗೆ ಈ ಭಕ್ತಿ ಸಿಕ್ತು, ಏಕೆ ಸಿಕ್ತು, ಇದನ್ನು ನಾವು ಯೋಚನೆ ಮಾಡ್ಬೇಕು. ನಮ್ಮ ಎಫರ್ಟ್ ಇಂದ ಸಿಕ್ತಾ? ನಾನು ಕ್ವಾಲಿಫೈಡಾ? ಅಲ್ಲ ಸರ್, ನಾವು ಅರ್ಹರಲ್ಲ ಭಕ್ತಿ ಮಾಡ್ಲಿಕ್ಕೆ. ನಮ್ಗೆ ಆಕ್ಚುಲಿ ಕ್ವಾಲಿಫಿಕೇಶನ್ ಇಲ್ಲ, ಅರ್ಹತೆ ಇಲ್ಲ. ಇದು ಚೈತನ್ಯ ಮಹಾಪ್ರಭುದ ಕೃಪೆ. ಹೇಗೆಂದ್ರೆ ಸುರಭಿ ಕುಂಜಲ್ಲಿ ನಿತ್ಯಾನಂದ ಪ್ರಭು ನಾಮಾಟ ಮಾಡುವಂತದ್ದು. ಸೂರಭಿ ಕುಂಜತೆ ನಾಮೇ ರಾಟೆ ಕುಲೆಚೆ ಬೋರೋಸು ಕೆರ್ಕಾ ಬೋರ್ಗಾಯ್ ಶ್ರದ್ಧಾ ಮೂಲೆ ಶುದ್ಧನ ಹತೆ ಬಿಕಾಯ್. ಅಂದ್ರೆ ಶುದ್ಧ ನಾಮ ಕೊಡ್ತಾ ಇದ್ದಾರೆ. ನಮ್ಗೆ ಸ್ವಲ್ಪ ಶ್ರದ್ಧೆ ಇದ್ರೆ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಶ್ರದ್ಧೆ ಅಂದ್ರೆ ಸ್ವಲ್ಪ. ಆಕ್ಚುಲಿ ಕೃಷ್ಣ ಪ್ರೇಮ ತುಂಬಾ ಕಾಸ್ಟ್ಲಿ ಆದ ಕೃಷ್ಣ ಪ್ರೇಮವನ್ನು ನಮ್ಗೆ ಮಾಮೂಲಿ ಜನರಿಗೆ ಕೊಡ್ತಾ ಇದ್ದಾರೆ. ನೀವ್ ಎಣಿಸಿ ಹೇಗಿದ್ರೆ, ಇದಕ್ಕೆ ಎಕ್ಸಾಂಪಲ್ ಎಂತ ಅಂದ್ರೆ, ಈಗ ಹೈವೇ ಅಲ್ಲಿ ಈ ಲಾರಿ ಹಾಳಾಯ್ತು. ಲಾರಿಯಲ್ಲಿ ಟೊಮೆಟೊ ಉಂಟು, ಪಲ್ಟಿಯಾಗಿ ಬಿತ್ತು. ಅವ ಡ್ರೈವರ್ ಕೂಡ ಸತ್ತ, ಕ್ಲೀನರ್ ಕೂಡ ಇಂಜುರಿ. ಟೊಮೆಟೊ ಉಂಟು, ಟೊಮೆಟೊ ಎಂತ ಮಾಡುವಂಥದ್ದು? ಪೊಲೀಸ್ ಎಲ್ಲ ಬಂದಿದ್ದಾರೆ. ಪೊಲೀಸ್ ಹೇಳ್ತಾ ಇದ್ದಾರೆ ಹಾಳಾಗ್ತಾ ಉಂಟು, ಜನರಿಗೆ ನೀವು ಕೊಂಡೋಗಿ ಅಂತ. ಹಾಗೆ ಈ ಗಾಡಿಯವ ಅಲ್ಲಿ ಟೊಮೆಟೊ ಹಾಕ್ತಾ ಇದ್ದಾನೆ ಅವನ ಗಾಡಿಗೆ. ನಿಮ್ಗೆ ಗೊತ್ತುಂಟಲ್ಲ, ಗಾಡಿಯಲ್ಲಿ ಕೊಂಡೋಗ್ತಾರೆ, ಟಕ್ ಹೊಡಿತಾರೆ, ಬೊಂಡದ ಗಾಡಿ ಅಂತ ಹೇಳ್ತಾರೆ ಅದು. ಆ ಗಾಡಿಯಲ್ಲಿ ಅವನಿಗೆ ಫ್ರೀ ಸಿಕ್ಕಿದೆ. ಹೇಗೂ ಹಾಳಾಗೋದು ಕೊಂಡೋಗಿ ಅಂತ ಹೇಳಿದ್ರು. ಅರ್ಧ ಬಸ್ ಬಿದ್ದು ಹಾಳಾಗಿದೆ, ಅರ್ಧ ಕರೆಕ್ಟ್ ಉಂಟು, ಅದು ಒಳ್ಳೆದನ್ನು ಪಿಕ್ ಮಾಡಿ ಕೊಂಡೋಗ ಅಂತ ಹೇಳಿ ಕೊಂಡೋಗ್ತಾರೆ. ಬೆಳಿಗ್ಗೆ ಇದು 4 ಗಂಟೆಗೆ ಆದದ್ದು, 5 ಗಂಟೆಗೆ ಪಿಕ್ ಮಾಡಿದ್ದಾನೆ, 5:15 ಸ್ಟಾರ್ಟ್ ಮಾಡ್ತಾನೆ. ಟೊಮೆಟೊ ಅಂತ ₹1 ಟೊಮೆಟೊ, ₹1. ಜನರೆಲ್ಲ ಹೇಳುವಂಥದ್ದು 6:30 7 ಗಂಟೆಗೆ, 7:15 ಕರ್ಮೀಸ್ ಹೇಳುವಂಥದ್ದು ಲೇಟ್. ಆದ್ರೆ ₹1 ಅಂತ ಹೇಳುವಾಗ ಇಮಿಡಿಯೇಟ್ ಹೇಳ್ತಾರೆ, ತಗೊಳ್ತಾರೆ. ಯಾರಿಗೆ? ಎಲ್ಲರಿಗೆ ಬೇಕು. ₹1 ನನಗೆ 15 kg ಕೊಡು, 20 kg ಕೊಡು. ಆದ್ರೆ ಅವನಿಗೆ ಲಾಭವೇ, ಯಾಕಂದ್ರೆ ₹1 ಕೂಡ ಅವನಿಗೆ ಲಾಭ, ಯಾಕಂದ್ರೆ ಅಲ್ಲಿ ಫ್ರೀ ಬಿದ್ದದು ಸಿಕ್ಕಿದೆ. ಆಕ್ಚುಲಿ ಟೊಮೆಟೊದ ಪ್ರೈಸ್ ಜಾಸ್ತಿ ಉಂಟು, ಆದ್ರೆ ಅವನಿಗೆ ಕಡಿಮೆ ಸಿಕ್ಕಿದೆ. ಅದೇ ರೀತಿ ಕೃಷ್ಣ ಪ್ರೇಮ ತುಂಬಾ ಕಾಸ್ಟ್ಲಿ. ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭು ನಮ್ಗೆಲ್ಲರಿಗೂ ಕೊಡ್ತಾ ಇದ್ದಾರೆ. ಇದ್ರ ಅರ್ಥ ಎಂತ? ನಾವು ಕ್ವಾಲಿಫೈಡ್ ಅಲ್ಲ, ನಮಗೆ ಸಿಗ್ತಾ ಉಂಟು, ನಮ್ಗೆ ಅರ್ಹತೆ ಇಲ್ಲ. ಯಾಕೆ ಸಿಗ್ತಾ ಉಂಟು? ಇದನ್ನು ನೀವು ವಿಚಾರ ಮಾಡಿ. ಇದು ಪ್ರಭುಪಾದಿದ ಕೃಪೆ. ಪ್ರಭುಪಾದ್ ನಮ್ಮಂತವರನ್ನು, ಏನು ನಮ್ಗೆ ಅರ್ಹತೆ ಇಲ್ಲದವರಿಗೆ ಕೃಷ್ಣ ಪ್ರಜ್ಞೆ ಕೊಟ್ಟಿದ್ದಾರೆ. ಕೃಷ್ಣ ಪ್ರೇಮ ಎಂತ ಅಂತ ತಿಳಿಸಿದ್ದಾರೆ. ಈಗ ನಾವು ಕೃಷ್ಣ ಪ್ರೇಮಕ್ಕೆ ಹೋಗ್ಲಿಲ್ಲ, ಆದ್ರೆ ನಮ್ಗೆ ಗೊತ್ತಾಗಿದೆ ಕೃಷ್ಣ ಪ್ರೇಮ ಎಂತ ಅಂತ. ಹಾಗಾಗಿ ನಾವು ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು ಪ್ರಭುಪಾದಿಗೆ, ಎಷ್ಟು ಗ್ರೇಟ್ಫುಲ್ ಆಗಿರ್ಬೇಕು. ಹಾಗಾಗಿ ಭಗವಂತನ ಬಗ್ಗೆ ನಮ್ಮಂತವರಿಗೆ ಅರ್ಥ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೇಗೆಂದ್ರೆ ಭಗವದ್ಗೀತೆಯಲ್ಲಿ ಹೇಳುವಂತದ್ದು 10ನೇ ಅಧ್ಯಾಯದ 2ನೇ ಶ್ಲೋಕ, ನಮೇ ವಿದು ಸುರಾಗಣೆ. ದೇವತೆಗಳಾಗಿ ಋಷಿಗಳಿಗಾಗಿ ಭಗವಂತನ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ 18ನೇ ಅಧ್ಯಾಯದು
55ನೇ ಶ್ಲೋಕದಲ್ಲಿ ಹೇಳುವಂಥದ್ದು. ಭಕ್ತ್ಯಾಮಾವ ವಿಜಾನಾತಿ, ಭಕ್ತನಿಗೆ ಅರ್ಥ ಆಗ್ತದೆ. ಭಗವಂತ ಎಂತ ಮಾಡ್ತಾನೆ? ಭಗವಂತ ಅವನ ಶುದ್ಧ ಭಕ್ತನನ್ನು ಎಂಪವರ್ ಮಾಡ್ತಾನೆ, ಅವನಿಗಿಂತ ಜಾಸ್ತಿ ಶಕ್ತಿ ಕೊಡ್ತಾನೆ. ಆಕ್ಚುಲಿ ಭಗವಂತನ ಲೀಲೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಶುದ್ಧ ಭಕ್ತನಿಗೆ ಅರ್ಥ ಆಗ್ತದೆ. ಯಾಕೆಂದ್ರೆ ಭಗವಂತ ಅವನನ್ನು ಎಂಪವರ್ ಮಾಡಿದ್ದಾನೆ, ಆದ ಕಾರಣ ಅರ್ಥ ಆಗ್ತದೆ. ಹಾಗಾಗಿ ನಾವು ಶುದ್ಧ ಭಕ್ತರಿಗೆ ಶರಣಾಗತರಾಗಬೇಕು. ಈಗ ಪ್ರಭುಪಾದ್ ನಂದು ಗುರು ಮಹಾರಾಜ್ ಈ ಸೋಲಿನ ಜಯಪದ ಸ್ವಾಮಿ ಮಹಾರಾಜ್, ಅವರು ಶುದ್ಧ ಭಕ್ತರು. ಹಾಗಾಗಿ ನಾವು ಅವರಿಂದ ದೀಕ್ಷೆ ಪಡೆದ ಮೇಲೆ ಎಂತ ಆಗ್ತದೆ, ನಮ್ಗೆ ಕೂಡ ಕೃಪೆ ಸಿಗ್ತದೆ. ಯಾಕೆಂದ್ರೆ ಕೃಪೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಸಿಗುವಂತದ್ದು, ಒಮ್ಮೆಲೆ ಸಿಗುದಲ್ಲ, ಸ್ವಲ್ಪ 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 ಸಿಗ್ತಾ ಹೋಗ್ತದೆ. ಹಾಗಾಗಿ ಈ ರೀತಿ ಪಡೆಯುವಂತದ್ದು. ಹಾಗೆ ಕೃಪೆಯಿಂದ ಮಾತ್ರ ನಾವು ಕ್ವಾಲಿಫೈಡ್ ಅಲ್ಲ, ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಫಿಲಾಸಫಿ ನಮ್ಗೆ ಅರ್ಥ ಆಗುವುದಿಲ್ಲ. ಆದ್ರೆ ಕೃಪೆಯಿಂದ, ಕೃಪೆ ನಮ್ಗೆ ಎಂತಾದ್ರೂ ಅರ್ಥ ಆಗುವುದು ಕೃಪೆಯಿಂದ. ನಾವು ಇದನ್ನು ಯಾವಾಗಲೂ ನಮ್ಮ ಈ ವಿಚಾರವನ್ನು ತಲೆಯಲ್ಲಿ ನಾವು ಇಟ್ಟಿರಬೇಕು. ಈಗ ಭಾವಾರ್ಥ ನೋಡುವ. ಅಪರಿಮಿತನ ಮಿತಿಯನ್ನು ತಿಳಿಯಲಿಚ್ಛಿಸುವ ಮಾನಸಿಕ ಊಹಾಪೋಹಗಳು ಖಂಡಿತವಾಗಿ ಅವಿವೇಕಿಗಳು. ಮಾನಸಿಕ ಊಹಾಪೋಹ ಅಂದ್ರೆ ಯಾರು? ಮಾಯವಾದಿಗಳು. ಎಲ್ಲ ನಿರಾಕಾರವಾದಿಗಳು, ಶೂನ್ಯವಾದಿಗಳು, ಮಾಯವಾದಿಗಳು, ಇವರೆಲ್ಲ ಮೆಂಟಲ್ ಸ್ಪೆಕ್ಯುಲೇಟರ್ಸ್. ಯಾಕೆ ಇವರನ್ನು ಮಾನಸಿಕ ಊಹಾಪೋಹಿಗಳು ಅಂತ ಹೇಳುವಂಥದ್ದು? ಯಾಕೆ ಅಂದ್ರೆ ನೋಡಿ, ಅವರು ಭಗವಂತನಿಗೆ ಶರಣಾಗತರಾಗ್ಲಿಲ್ಲ, ಭಗವಂತನಿಗೆ ಸೇವೆ ಮಾಡುವುದಿಲ್ಲ. ಅವರ ತಲೆಗೆ ಎಂತ ಬಂತು ಅದರ ಪ್ರಕಾರ ಹೀಗೆ 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 ಹೀಗೆ. ಅವರು ಈ 3 ಗುಣದಲ್ಲಿ ಇದ್ದಾರೆ. ಯಾರು ಭಗವಂತನಿಗೆ ಶರಣಾಗತರಾಗ್ತಾರೆ, ಯಾರು ಭಗವಂತನ ಸೇವೆ ಮಾಡ್ತಾರೆ, ಅವರು ಈ 3 ಗುಣದಿಂದ ಆಚೆ ಬರುವಂಥದ್ದು. ಮಾಂಸ ಅವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾಂತಮದಿತ್ತೇ ತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾರು ಭಕ್ತಿ ಸೇವೆ ಮಾಡ್ತಾನೆ ಅವ ಗುಣದಿಂದ ಆಚೆ ಬರ್ತಾನೆ, ಅಂದ್ರೆ ಸತ್ವಗುಣದಿಂದ ಮೇಲೆ ಶುದ್ಧ ಸತ್ವಕ್ಕೆ ಬರ್ತಾನೆ. ಯೋಗ ಮಾಯ ಅಂದ್ರೆ ರಾಧಾರಾಣಿಯ ಅಂಡರ್ ಇರ್ತಾನೆ. ಯಾರು? ಶುದ್ಧ ಭಕ್ತ. ಈ ಮಾಯವಾದಿಗಳು ಇವರೆಲ್ಲ 3 ಗುಣದ ಅಂಡರ್ ಇದ್ದಾರೆ. ಹಾಗಾಗಿ ಅವರಿಗೆ ಹೇಗೆ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಆಗ್ತದೆ? ಆಗುವುದಿಲ್ಲ. ಭಗವಂತನ ಬಗ್ಗೆ ತಿಳಿಲಿಕ್ಕೆ ಆಗುವಂತ ಪ್ರಭುಪಾದ ಹೇಳುವಂಥದ್ದು, ನಾಟ್ ಬೈ ಯುವರ್ ವೇ, ಹಿಸ್ ವೇ, ದ್ಯಾಟ್ ವೇ, ದಿಸ್ ವೇ, ಬೈ ಕೃಷ್ಣಾಸ್ ವೇ. ಭಗವಂತನ ಮಾರ್ಗದಲ್ಲಿ ನಾವು ನಡೆದ್ರೆ ಮಾತ್ರ ನಮಗೆ ಭಗವಂತ ತಿಳಿಲಿಕ್ಕೆ ಆಗ್ತದೆ. ಹಾಗೆ ಭಗವಂತನ ಭಕ್ತಿ ಸೇವೆ ಮಾಡ್ಬೇಕು. ಹಾಗಾಗಿ ಈ ಮಾನಸಿಕ ಊಹಾಪೋಹಗಳು ಖಂಡಿತವಾಗಿ ಅವಿವೇಕಗಳು. ಯಾಕೆಂದ್ರೆ ಭಗವಂತನ ಅನ್ಲಿಮಿಟೆಡ್, ಅಪರಿಮಿತ ಅಂದ್ರೆ ಅನ್ಲಿಮಿಟೆಡ್ ಮಿತಿಯನ್ನು ತಿಳಿಲಿಚ್ಛಿಸಲು ಹೋಗುವಂತವರು. ಇದಕ್ಕೆ ಹೇಳುವಂಥದ್ದು ಫ್ರಾಗ್ ಇನ್ ದ ವೆಲ್, ಕೂಪ ಮಂಡುಕ ನ್ಯಾಯ. ಬಾವಿ ಕಪ್ಪೆ ಸಮುದ್ರವನ್ನೇ ನೋಡ್ಲಿಲ್ಲ, ಸಮುದ್ರದ ಬಗ್ಗೆ ಹೇಳುವಂಥದ್ದು. ಎಸ್, ನಿನ್ನ ಸಮುದ್ರ 50 ಫೀಟ್ ಉಂಟಾ, 60 ಉಂಟಾ, 70 ಉಂಟಾ? ಓಕೆ, ಒಂದು 80 ಇರ್ಬೋದು. ಯಾಕೆಂದ್ರೆ ಬಾವಿ ಇರುವಂತ 90. ಹಾಗಾಗಿ ಇವರೆಲ್ಲ ಬಾವಿ ಕಪ್ಪೆ, ಭಕ್ತರು ಸಮುದ್ರದ ಕಪ್ಪೆ. ಯಾಕೆಂದ್ರೆ ಭಕ್ತರಿಗೆ ಗೊತ್ತುಂಟು ಭಗವಂತ ಎಂತ. ಅವರಲ್ಲಿ ಪ್ರತಿಯೊಬ್ಬರು ಭಗವಂತನ ಬಹಿರಂಗ ನೋಡಿ, ಬಹಿರಂಗ ಶಕ್ತಿಯಲ್ಲಿ ಇದ್ದಾರೆ. ಬಹಿರಂಗ ಅಂದ್ರೆ ಮಹಾಮಾಯಾಂಡರಿದ್ದಾರೆ. ಹೇಗೆ ಅವನಿಗೆ ಹೇಳಲಿಕ್ಕೆ ಆಗುವಂಥದ್ದು? ಅವನಲ್ಲಿ 4 ದೋಷ ಉಂಟು. ಅವನಲ್ಲಿ ಮೋಸ ಮಾಡೋ ಪ್ರೊಪೆನ್ಸಿಟಿ ಉಂಟು. ಅವ ತಪ್ಪು ಮಾಡ್ತಾನೆ, ಮಿಸ್ಟೇಕ್ ಮಾಡ್ತಾನೆ, ಚೀಟಿಂಗ್ ಪ್ರೊಪೆನ್ಸಿಟಿ, ಭ್ರಮೆಯಲ್ಲಿ ಇದ್ದಾನೆ, ಇಲ್ಯೂಷನ್ ಅಲ್ಲಿ ಇದ್ದಾನೆ. ಮತ್ತೆ ಅವನ ಇಂದ್ರಿಯಗಳು ಪರ್ಫೆಕ್ಟ್ ಅಲ್ಲ. ಈ 4 ದೋಷ ಇದ್ದ ಕಾರಣ ಅವ ಹೇಗೆ ಹೇಳಲಿಕ್ಕೆ ಆಗ್ತದೆ? ಮಾಯವಾದಿ ಭಾಷೆ ಶ್ರೀಲ ಹೋಯ್ಲ ಸರ್ವನಾಶ. ಯಾಕೆ ಚೈತನ್ಯವು ಯಾಕೆ ಹೇಳ್ತಾರೆ ಮಾಯವಾದಿ ಭಾಷೆ ಕೇಳಿದ್ರೆ ನಿಮ್ದು ಸರ್ವನಾಶ ಆಗ್ತದೆ? ಯಾಕೆಂದ್ರೆ ಭಗವಂತನ ಬಗ್ಗೆ ತಪ್ಪು ಹೇಳ್ತಾನೆ. ಭಗವಂತನಿಗೆ ಶರಣಾಗತರಾಗಿಲ್ಲ, ಆಗಿಲ್ಲ. ಇದಕ್ಕೆ ಹೇಳುವಂಥದ್ದು ರಾಂಗ್ ಇಂಟರ್ಪ್ರಿಟೇಷನ್, ಮಿಸ್ಇಂಟರ್ಪ್ರಿಟೇಷನ್. ಇಂಥ ತುಂಬಾ ಮಂದಿ ಇದ್ದಾರೆ. ನೋಡುವಾಗಲೇ ಅಂದ್ರೆ ಈಗ ನಾವು ಭಕ್ತಿಗೆ ಬಂದ ಮೇಲೆ ಹೇಗಾಗ್ತದೆ ಅಂದ್ರೆ ಮಾತಾಡುವಾಗ ಗೊತ್ತಾಗ್ತದೆ ಅವ
ಮಾಯಾವಾದಿಯ ನಿರಾಕಾರವಾದಿ ಯಾವುದೊಂದು ಗೊತ್ತಾಗ್ತದೆ. ಯಾಕೆಂದ್ರೆ ಭಗವಂತನನ್ನು ತೊಳೆದು ಮಾತಾಡುವ. ಹಾಗಾಗಿ ನಿಜವಾಗಿ ನಮ್ಗೆ ಬೇಜಾರಾಗ್ಬೇಕು. ಭಗವಂತನನ್ನು ಚೀಟ್ ಮಾಡಿ ಮಾತಾಡುವ ಈಗ ನಮ್ಗೆ ಎಂತಂದು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಮಾಯಾವಾದಿ ಯಾರು, ನಿರಾಕಾರವಾದಿ ಯಾರು, ಶೂನ್ಯವಾದಿ ಯಾರು ನಮ್ಗೆ ಗೊತ್ತಿಲ್ಲ. ನಾವು ಎಂತ ಹೇಳ್ತೇವೆ ಅಂದ್ರೆ ಎಲ್ಲರೂ ಒಂದೇ, ಅವರು ಕೂಡ ಆಧ್ಯಾತ್ಮಿಕದಲ್ಲಿದ್ದಾರೆ, ಇವರು ಕೂಡ ಆಧ್ಯಾತ್ಮಿಕ. ಫಸ್ಟ್ ಆಫ್ ಆಲ್ ಆಧ್ಯಾತ್ಮಿಕ ಎಂತ ನಮ್ಗೆ ಗೊತ್ತಾಗ್ಬೇಕು. ಮತ್ತೆ ನಮ್ಗೆ ಗೊತ್ತಾಗ್ತದೆ ಇನ್ನು ಮಾತಾಡುವ ಅಂತ. ಯಾವ ವ್ಯಕ್ತಿ ಭಗವಂತನಿಗೆ ಮರ್ಯಾದೆ ಕೊಡದೆ ಭಗವಂತನನ್ನು ಕೆಳಗಿರಿಸಿ ಮಾತಾಡ್ತಾನೆ ಅಂತವ ಆ ರೀತಿ ಹೇಳುವಾಗ ನಮ್ಗೆ ಸಿಟ್ಟು ಬರ್ಬೇಕಂತ. ಭಕ್ತನಿಗೆ ಸಿಟ್ಟು ಬರ್ತದೆ, ಭಕ್ತನಿಗೆ ಇಮಿಡಿಯೇಟ್ ಸಿಟ್ಟು ಬರ್ತದೆ. ಹಾಗಾಗಿ ಇವರೆಲ್ಲ ಬಹಿರಂಗ ಶಕ್ತಿಯಲ್ಲಿದ್ದಾರೆ, ಮಹಾಮಾಯಲ್ಲಿದ್ದಾರೆ. ಭಗವಂತನನ್ನು ಅಚಿಂತ್ಯನೆಂದು ತಿಳಿದು ಅವನಿಗೆ ಶರಣಾಗತರಾಗುವುದೇ ಅವರಿಗೆ ಅತ್ಯುತ್ತಮ ಮಾರ್ಗ. ಭಗವಂತ ಅಚಿಂತ್ಯ, ಅಚಿಂತ್ಯ ಅಂದ್ರೆ ಇನ್ಕನ್ಸೀವೇಬಲ್. ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಭಗವಂತನ. ಎಂತ ಅರ್ಥ ಮಾಡ್ಲಿಕ್ಕೆ ಆಗ್ತದೆ? ಭಗವಂತ ಈಗ ಭಗವಂತನ ಈ ಬ್ರಹ್ಮ ಸಂಹಿತ ಹೇಳುವಂಥದ್ದು ಎಂತ ಹೇಳುವಂಥದ್ದು, ಭಗವಂತನ ರೋಮದಿಂದ ಅನ್ಲಿಮಿಟೆಡ್, ಮಹಾವಿಷ್ಣುವಿನ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಸೃಷ್ಟಿ ಆಗುವಂಥದ್ದು. ಇದು ನಮ್ಗೆ ಹೇಗೆ ರೋಮದಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ? ನಮ್ಗೆ ಲೆಕ್ಕ ಅಂದ್ರೆ ಅದನ್ನು ಯೋಚನೆ ಮಾಡೋ ಹೇಗೆ ಆಗ್ತದೆ? ನಾವು ಬರುವಂತದ್ದು ತಾಯಿಯ ಗರ್ಭದಲ್ಲಿ, ಭಗವಂತನ ಇದರಿಂದ ಅನ್ಲಿಮಿಟೆಡ್ ಬ್ರಹ್ಮಾಂಡ ಬರ್ತದ? ಇದು ನಾವೆಲ್ಲ ಮೆಂಟಲ್ ಆಗ್ತೇವೆ ಇದನ್ನು ಯೋಚನೆ ಮಾಡುವಾಗ. ಯಾಕೆಂದ್ರೆ ನಮ್ಮ ಈ ಮೆದುಳಲ್ಲಿ ಇದೆಲ್ಲ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ. ಹೇಳುವಂತ ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್. ನಮ್ದು ಬ್ರೈನ್ ಏನು ಅಲ್ಲ. ಹಾಗಾಗಿ ಈ ಮಾಯಾವಾದಿಗಳು, ನಿರಾಕಾರವಾದಿಗಳ ಈ ಬ್ರೈನ್ ಉಂಟಲ್ಲ ಏನು ಅಲ್ಲ. ಎಂತ ಅವರಿಗೆ ಅರ್ಥ ಆಗ್ತದೆ? ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಪ್ರಭುಪಾದ್ ಹೋಗುವಾಗ, ನಡ್ಕೊಂಡು ಹೋಗುವಾಗ ಪ್ರಭುಪಾದ್ ಈಗ ಒಂದು ಬಿಲ್ಡಿಂಗ್ ಅನ್ನು ನೋಡಿದ್ರು. ಪ್ರಭುಪಾದ್ ಕೇಳಿದ್ರು ಶಿಷ್ಯನ ಹತ್ರ, ವಾಟ್ ಈಸ್ ದ್ಯಾಟ್, ಅದೆಂತ ಅಂತ ಕೇಳಿದ್ರು. ಅದಕ್ಕೆ ಪ್ರಭುಪಾದ್ that might be this ಅಂತ ಹೇಳಿದ್ರು. ಪ್ರಭುಪಾದ್ ಇಮಿಡಿಯೇಟ್ ಹೇಳಿದ್ರು, these things Mayavadi says maybe, might be, if, perhaps, but, therefore, stop. ಪ್ರಭುಪಾದ್ ಹೇಳಿದ್ರು, ಗೊತ್ತಿದ್ರೆ ಹೇಳು, ಇಲ್ಲದ ಅರ್ಥ ಮಾಡ್ತಾ ಹೇಳ್ಬೇಡ. ಆಗಿರ್ಬಹುದು, ಈಗಿರ್ಬಹುದು, ಇದು ಅದು ಬೇಡ. ಹಾಗೆ ಮಾಯಾವಾದಿಗಳೆಲ್ಲ ಮೆಂಟಲ್ ಸ್ಪೆಕ್ಯುಲೇಷನ್. ಎಸ್, ನನ್ನ ಪ್ರಕಾರ ಹೀಗೆ, ಹಾಗೆ, ಹಾಗೆ ಅಲ್ಲ, ಹಾಗೆ ಅಲ್ಲ. ಭಗವಂತ ಹಾಗೆ ಅಲ್ಲ. ಭಗವಂತನ ನಮ್ಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಅವ ಅಚಿಂತ್ಯ. ಹಾಗಾಗಿ ಉತ್ತಮ ಮಾರ್ಗ ಅಂತಂದ್ರೆ, ಈಗ ನಾವು ನಿನ್ನೆ ಚೈತನ್ಯ ಚರಿತಾಮೃತ ಕ್ಲಾಸ್ ಮಾಡಿದೆ. ಸರ್ವಭಟ್ಟಾಚಾರ್ಯ ಮಾಯಾವಾದಿ ಸನ್ಯಾಸಿ ಆಗಿದ್ದ. ಆದ್ರೆ ಹೇಗೆ ಅವನಿಗೆ ಕೃಪೆ ಸಿಕ್ತು, ಹೇಗೆ ಅಡ್ಡ ಬೀಳ್ತಾ ಇದ್ದಾನೆ ಚೈತನ್ಯ ಮಹಾಪ್ರಭುಗೆ, ಹೇಗೆ ಚೈತನ್ಯ ಮಹಾಪ್ರಭು ಕೊಟ್ಟ ಪ್ರಸಾದ ಸ್ವೀಕರಿಸ್ತಾನೆ. ಚೈತನ್ಯ ಮಹಾಪ್ರಭು ಎಂತ ಹೇಳ್ತಾರೆ ಖುಷಿಯಲ್ಲಿ, ಎಸ್, ಸರ್ವ ಭಟ್ಟಾಚಾರ್ಯ ಆಕ್ಸೆಪ್ಟೆಡ್ ಪ್ರಸಾದ, ಎಸ್. ಹಾಗಾಗಿ ಶರಣಾಗತದಿಂದ ಮಾತ್ರ ನಮ್ಗೆ ಮಾಯಾವಾದಿಗೆ ಬಚಾವಾಗೋದು, ಬೇರೆ ಯಾವುದರಿಂದ ಅಲ್ಲ. ಭಗವಂತನಿಗೆ ಶರಣಾಗತನಾಗಬೇಕು, ಒಂದೇ ಉಪಾಯ. ಮೆಂಟಲ್ ಸ್ಪೆಕ್ಯುಲೇಷನ್ ಹೇಳಲಿಕ್ಕೆ ಆಗುದಿಲ್ಲ. ಆತ್ಮರಾಮಕ್ಕೆ ತುಂಬಾ ಡೆಫಿನೇಷನ್ ಕೊಟ್ಟಿದ್ದಾನೆ. ಮಾಯಾವಾದಿಗಳು ತುಂಬಾ ಪಂಡಿತರು, ವೇದ ಉಪನಿಷತ್ತಲ್ಲೆಲ್ಲ ತುಂಬಾ ಪಂಡಿತರು, ತುಂಬಾ ಕೊಟ್ಟ. ಆದ್ರೆ ಚೈತನ್ಯ ಮಹಾಪ್ರಭು ಡಿಫೀಟ್ ಮಾಡಿದರು, ಅವನಿಗಿಂತ ಜಾಸ್ತಿ ಕೊಟ್ಟು ಎಕ್ಸ್ಪ್ಲನೇಷನ್. ಆಗ ಅವನಿಗೆ ಗೊತ್ತಾಗಿದೆ, ನಾನು ಇದು ಸಾಕ್ಷಾತ್ ಕೃಷ್ಣ. ಹಾಗೆ ಅತ್ಯುತ್ತಮ ಮಾರ್ಗ ಹೀಗೆ ಅವರು, ಎಸ್, ಹಾಗೆ ಮಾಯಾವಾದಿ ಕೂಡ ಭಗವಂತನ ಶರಣಾಗತನಾದ್ರೆ ಅವನಿಗೆ ನಿರ್ವಾಹ ಕರ್ಮ ಸಿಗ್ತದೆ. ಇದಕ್ಕೆ ಎಕ್ಸಾಂಪಲ್ ಸರ್ವ ಭಟ್ಟಾಚಾರ್ಯ ಸಿಗ್ತದೆ. ಮಾನವರಿಗಿಂತ ಹೆಚ್ಚು ಶಕ್ತಿ ಹಾಗೂ ಬುದ್ಧಿಶಾಲಿಗಳಾದ ಊರ್ಧ್ವಲೋಕದ ಅಂದರೆ ಜನ, ತಪ ಮತ್ತು ಸತ್ಯಲೋಕಗಳ ನಿವಾಸಿಗಳು ಹೀಗೆ ಅವನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಊರ್ಧ್ವಲೋಕದವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾರು? ಜನ, ತಪ, ಸತ್ಯಲೋಕ. ಈಗ ನಮ್ಗೆ ಮತ್ತೆ ಅವರಿಗೆ ಕಂಪೇರ್ ಮಾಡೋದಾದ್ರೆ ನಮ್ಮ ಲೈಫ್ ಸ್ಪ್ಯಾನ್ 100 ವರ್ಷ, ಅದು ಕೂಡ ಕಡಿಮೆ ಆಗ್ತಾ ಉಂಟು.
70ರಲ್ಲಿ ಸಾಯ್ತಾ ಇದ್ದೇವೆ, 80ರಲ್ಲಿ ಸಾಯ್ತಾ ಇದ್ದೇವೆ ನಾವು. ಕೆಲವೊಮ್ಮೆ 60, ಕೆಲವೊಮ್ಮೆ 50, ಕೆಲವೊಮ್ಮೆ 40, ಕೆಲವೊಮ್ಮೆ 30. ಅಲ್ಲಿದು ಲೈಫ್ ಸ್ಪ್ಯಾನ್ ತುಂಬಾ ಜಾಸ್ತಿ. ಮತ್ತೆ ಅಲ್ಲಿ ಬಾಡಿ ಎಲ್ಲ ತುಂಬಾ ಎಫಲ್ಜೆನ್ಸ್ ಬಾಡಿ. ಇಲ್ಲಿ ಹಾಗೆ ಅಲ್ಲ. ಇಲ್ಲಿ ನೋಡಿ, ಈಗ ನನಗೆ ರೋಗ ಬಂದಿದೆ, ಕುತ್ತಿಗೆ ನೋವು, ಭೌತಿಕ ಅಂದ್ರೆ ಇದೆಲ್ಲ ಇರ್ತದೆ ಸಮಸ್ಯೆ. ಅಲ್ಲಿ ಹಾಗೆ ಅಲ್ಲ, ಬ್ಯೂಟಿಫುಲ್ ಬಾಡಿ ಅಲ್ಲಿ, ಯಾವುದು ಉನ್ನತ ಲೋಕದಲ್ಲಿ. ಮತ್ತೆ ಲೈಫ್ ಸ್ಪ್ಯಾನ್ ಜಾಸ್ತಿ, ಬ್ಯೂಟಿಫುಲ್ ಬಾಡಿ, ಇಂದ್ರಿಯಗಳು ತುಂಬಾ ಪ್ರಬಲ ಅಂತೆ. ಇಲ್ಲಿ ನಿಮ್ಗೆ ಒಂದು ಮಾವಿನ ಹಣ್ಣು ತಿನ್ನುವಾಗ ನಿಮ್ಗೆ ಫುಲ್ ಆಗ್ತದೆ, ಹೊಟ್ಟೆ ಫುಲ್ ಆಗ್ತದೆ. ಅಲ್ಲಿ ನೀವು 3 ತಿಂದು ಕೂಡ ಫುಲ್ ಆಗುದಿಲ್ಲ. ಇಂದ್ರಿಯಗಳು ಅಷ್ಟು ಪ್ರಬಲ. ಹಾಗಾಗಿ ನೋಡಿ, ಅಂತವರು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಹೇಳ್ತಿದ್ದಾರೆ ಮಾನವರಿಗಿಂತ ಇಲ್ಲಿ ಮಾನವರು ಪ್ರಾರ್ಥನೆ ಸಲ್ಲಿಸುವುದಿಲ್ಲ. ನಾವು ಅವರನ್ನು ಕಂಪೇರ್ ಮಾಡುವಾಗ ನಾವು ಇರ್ಬೇಕು ಕೂಡ ಅಲ್ಲ, ಏನು ಕೂಡ ಅಲ್ಲ, ಏನು ಅಲ್ಲ. ಆದ್ರೆ ಅವರಿಗೆ ಆಗ್ತದೆ, ನಮ್ಗೆ ಯಾಕೆ ಆಗುದಿಲ್ಲ? ಯಾಕೆ ಆಗುದಿಲ್ಲ ಅಂದ್ರೆ ಇಲ್ಲಿ ಪ್ರಬೋಧನ ಮತ್ತೆ ಹೇಳ್ತಾರೆ ನೋಡಿ. ಎಸ್, ಯಾಕೆ ಆಗುದಿಲ್ಲ ಅಂದ್ರೆ ನೋಡಿ, ವಿಶ್ವಂ ಸಮಸ್ತಂ ಎಂಬುದು ಇಲ್ಲಿ ಗಮನಾರ್ಹ. ಐಕ ಮತ್ತು ಆಧ್ಯಾತ್ಮಿಕ ಜಗತ್ತುಗಳಿವೆ, ಎರಡು ಉಂಟು. ಅಂದ್ರೆ ಏಕಪಾದ ವಿಭೂತಿ ಅಂದ್ರೆ ಮೆಟೀರಿಯಲ್ ವರ್ಲ್ಡ್ 1/4, ತ್ರಿಪಾದ ವಿಭೂತಿ ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್ 3/4. 3/4 ಅಲ್ಲಿ ಇರುವಂತದ್ದು ಎಲ್ಲರೂ ಒಬಿಡಿಯಂಟ್ ಮಕ್ಕಳು, ನಾವು ಡಿಸೊಬಿಡಿಯಂಟ್ ಮಕ್ಕಳು, ಕೇಳದ ಮಕ್ಕಳು ನಾವು. ಅಲ್ಲಿ ಕೇಳುವ ಮಕ್ಕಳು ಆಧ್ಯಾತ್ಮಿಕ ಲೋಕದಲ್ಲಿ, ಇಲ್ಲಿ ಭೌತಿಕ ಲೋಕದಲ್ಲಿ ಕೇಳದ ಮಕ್ಕಳು ನಾವು. ಯಾಕಂದ್ರೆ ಭಗವಂತ ಹೇಳಿದಾಗ ನಾವು ಕೇಳುವುದಿಲ್ಲ, ನಾವು ನಮ್ದೇ ಓನ್ ಮಾಡುವಂಥದ್ದು, ನಮ್ಗೆ ಇಷ್ಟ ಬಂದ ಹಾಗೆ. ಇದು ಡಿಫರೆನ್ಸ್ 3/4 ಮತ್ತೆ 1/4 ಅಲ್ಲಿ. ಉಭಯ ಜಗತ್ತುಗಳು ನಿನ್ನ ನಾನಾ ಬಗೆಯ ಶಕ್ತಿಗಳಿಂದ ದಿಗ್ಭ್ರಾಂತಗೊಂಡಿದೆ. ಈಗ ಆಧ್ಯಾತ್ಮಿಕ ಲೋಕದವರು ಕೂಡ ದಿಗ್ಭ್ರಾಂತಗೊಂಡಿದ್ದಾರೆ, ಇಲ್ಲಿ ನಾವು ಕೂಡ ದಿಗ್ಭ್ರಾಂತಗೊಂಡಿದ್ದೇವೆ. ಆದ್ರೆ ವ್ಯತ್ಯಾಸ ಎಂತ ನೋಡುವ. ಆಧ್ಯಾತ್ಮಿಕ ಜಗದಲ್ಲಿ ಇರುವವರು ನಿನ್ನನ್ನು ತಮ್ಮನ್ನು ಮರೆತು ನಿನ್ನ ಪ್ರೀತಿ ಸೇವೆಯಲ್ಲಿ ಮೈ ಮರೆತು ನೋಡಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅವರು ಟೋಟಲ್ ಸೇವೆಯಲ್ಲಿ ಅಬ್ಸಾರ್ವ್ ಆಗಿದ್ದಾರೆ, ಅವರನ್ನು ಕೂಡ ಮರೆತಿದ್ದಾರೆ, ಕೃಷ್ಣನ್ ಕೂಡ ಮರೆತಿದ್ದಾರೆ. ಆ ರೀತಿ ಅಂದ್ರೆ ಹೇಗೆಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಟೋಟಲಿ ಭಗವಂತನ ಸೇವೆಯಲ್ಲಿ ಅಬ್ಸಾರ್ವ್ ಆಗುವಂಥದ್ದು. ಇದಕ್ಕೆ ಒಂದು ಉದಾಹರಣೆ ಗೋಪೀಸ್. ಒಮ್ಮೆ ಕೃಷ್ಣ ಹೇಳುವಂಥದ್ದು, ನನಗೆ ತಲೆನೋವು, ನೀನು ಹೋಗಿ ಯಾಗಿಂಗ್ ಬ್ರಾಹ್ಮಣನ್ಸ್ ಅವರಿಂದ ಹೋಗಿ ಧೂಳು ಕೇಳಿರುವ ಅಂತ. ಹಾಗೆ ನಾರದಮುನಿ ಬರ್ತಾನೆ. ನಾರದಮುನಿ ಬಂದು ಕೇಳುವಾಗ ಅವ್ರು ಹೇಳುವುದು, ಇಲ್ಲ, ಅವನಿಗೆ ನಾವು ಕೊಟ್ರೆ ಮತ್ತೆ ನಮ್ಗೆ ಪಾಪ ಹಿಡಿತದೆ, ನಾವು ಕೊಡುವುದಿಲ್ಲ ಅಂತ. ನೆಕ್ಸ್ಟ್ ನಾರದಮ್ಮ ಬರ್ತಾನೆ, ನಾರದ ಬಂದು ಹೇಳ್ತಾನೆ, ಅವ್ರು ಕೊಡುವುದಿಲ್ಲ ಅಂತ, ಅವರಿಗೆ ಪಾಪ ಹಿಡಿತದೆ. ಹೋಗಿ ಈ ಗೋಪೀಸ್ನವ್ರ ಹತ್ರ ಕೇಳು. ಗೋಪೀಸ್ ಹತ್ರ ಹೇಳ್ತಾನೆ, ಹೀಗೆ ಕೃಷ್ಣನಿಗೆ ಹುಷಾರಿಲ್ಲ, ತಲೆನೋವು, ನಿಮ್ದು ಧೂಳು ಕೊಡ್ಬೇಕು. ಎಷ್ಟು ಬೇಕು ಧೂಳು? ಅದಕ್ಕೆ ನಾರದಮ್ಮ ಹೇಳ್ತಾನೆ, ನೀವು ನರಕಕ್ಕೆ ಹೋಗ್ತೀರಿ, ಧೂಳು. ನಾವು ನರಕ ಅಲ್ಲ, ಎಂತ ಕೂಡ ನಾವು ರೆಡಿ. ಹಾಗಾಗಿ ಅವರ ಫ್ಯಾಮಿಲಿ ಮರೆತು ಬಿಟ್ಟಿದ್ದಾರೆ, ಅವರ ಬೇರೆ ಎಲ್ಲವನ್ನು ಮರೆತು ಬಿಟ್ಟು ಅವರು ಸೇವೆಯಲ್ಲಿ ಮೈ ಮರೆತಿದ್ದಾರೆ. ಇದು ಕೇಳುವಂಥದ್ದು ಸೇವಾ ಭಾವ. ನಮ್ಗೆ ಆ ಸೇವಾ ಭಾವ ಇಲ್ಲ, ನಾವು ಮರೆಯಲಿಲ್ಲ. ನಮ್ಗೆ ಸ್ವಲ್ಪ ಸೇವೆ ಸಿಗುವಾಗ ಓಕೆ, ನಾನು ಸ್ವಲ್ಪ ಬಿಸಿ, ನಾಡಿದ್ದು ನೋಡುವ, ಓಕೆ, ನಾವು ಬೇರೆ ಕೆಲಸಕ್ಕೆ ನಾವು ನಮ್ಮನ್ನು ಅಬ್ಸಾರ್ವ್ ಮಾಡಿದ್ದೇವೆ, ಹಾಗಾಗಿ ಇದಕ್ಕೆ ನಾವು ವಿರಾಮ ಕೊಡ್ತೇವೆ. ಇವತ್ತು ಬಂದೆ ಸಾಕು, ಇದು ನಮ್ಮ ಕಂಡೀಷನ್. ನಮಗೆ ಸೇವೆಯಲ್ಲಿ ಟೇಸ್ಟ್ ಇಲ್ಲ. ಆದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಹಾಗೆ ಅಲ್ಲ. ಯಾಕೆ ನಾವು ಇಲ್ಲಿದ್ದೇವೆ ಭೌತಿಕ ಲೋಕದಲ್ಲಿ? ಯಾಕೆ ನಾವು ಸೇವೆಯನ್ನು ಬಿಟ್ಟು ಬಂದವರು, ಸೇವೆಯಲ್ಲಿ ನಮ್ಗೆ ಆಸಕ್ತಿ ಇಲ್ಲ, ಆದ ಕಾರಣ ನಾವು ಇಲ್ಲಿದ್ದೇವೆ. ಆಧ್ಯಾತ್ಮಿಕ ಲೋಕದವರು ಹಾಗೆ ಅಲ್ಲ, ಅವರು ಸೇವೆಯಲ್ಲಿ ಮೈ ಮರೆತಿದ್ದಾರೆ, ಟೋಟಲಿ ಅಬ್ಸರ್ವ್ ಆಗಿದ್ದಾರೆ ಭಗವಂತನ ಪಾದದಲ್ಲಿ. ಭಗವಂತ, ಹೌ ಕ್ಯಾನ್ ಐ ಸರ್ವ್ ಯು? ಹೇಗೆ ನಿಮಗೆ ನಾನು ಸೇವೆ ಮಾಡುವಂಥದ್ದು? ಕೈಂಡ್ಲಿ ಗಿವ್ ಯುವರ್ ಅಸೋಸಿಯೇಷನ್. ಹೌ ಕ್ಯಾನ್ ಐ ಸರ್ವ್ ಯು? ಕೈಂಡ್ಲಿ ಗಿವ್ ಯುವರ್ ಅಸೋಸಿಯೇಷನ್. ಇದೇ ಅವರ ಮಾತು. ನಾವು ಹಾಗೆ ಅಲ್ಲ, ಹೌ ಕ್ಯಾನ್ ಯು ಸರ್ವ್ ಮೀ? ನಮ್ದು ಉಲ್ಟಾ, ಎಸ್, ನನ್ನ ಸೇವೆ ಮಾಡು. ನಾವು ಉಲ್ಟಾ, ನಮ್ಗೆ ಭಗವಂತನ ಸೇವೆ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ, ಉಲ್ಟಾ. ಮೆಟೀರಿಯಲ್ ಅಂದ್ರೆ ಇದು, ಭೌತಿಕ ಲೋಕ ಅಂದ್ರೆ ಇದು. ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ. ನಮ್ಗೆ ನೋಡುವಾಗ ಸಣ್ಣದಾಗ್ತದೆ, ಅದು ತುಂಬಾ ಉಂಟು ನೋಡಿ. ಸೇವೆಯಲ್ಲಿ ಅಬ್ಸರ್ವ್ ಆಗುದಂದ್ರೆ ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಎಂತಂದ್ರೆ ಜಾಸ್ತಿ ಆಗುವಂಥದ್ದು. ಆನಂದ ಬುದ್ಧಿವರ್ಧನ ಜಾಸ್ತಿ ಆಗುವಂಥದ್ದು. ಐಕ ಜಗದಲ್ಲಿರುವವರು ಐಕ ಇಂದ್ರಿಯಗಳ ತೃಪ್ತಿಯಲ್ಲಿ ಮಗ್ನರಾಗಿದ್ದಾರೆ. ಐಕ ಜಗ ನಾವು ಕೂಡ ಮಗ್ನರಾಗಿದೆ ಯಾವುದಲ್ಲಿ? ಇಂದ್ರಿಯ ತೃಪ್ತಿಯಲ್ಲಿ, ಸೆನ್ಸ್ ಗ್ರಾಟಿಫಿಕೇಶನ್. ನಾವು ಟೋಟಲಿ ಅಬ್ಸರ್ವ್ ಆಗಿದ್ದೇವೆ. ಎಸ್,
ಮಗನಿಗೆ ಇದು ಮಾಡ್ಬೇಕು, ಮಗಳಿಗೆ ಇದು ಮಾಡ್ಬೇಕು, ಗಂಡನಿಗೆ. ನಾವು ಈ ಒಂದು ಸರ್ಕಲ್ ಹಾಕಿದ್ದೇವೆ, ಅಲ್ಲಿ ಸರ್ಕಲ್ ಅಲ್ಲಿ ನಾವು ಎಂತ ಹೇಳುವಂಥದ್ದು, ಒಳಗೆ ಒಳಗೆ ಸೆಮಿ ಸರ್ಕಲ್ ಆಗ್ತಾ ಇದ್ದೇವೆ. ಈ ಕಂಪಾಸ್ ಅಲ್ಲಿ ಎಂತ ಅಂದ್ರೆ ಒಂದು ಸರ್ಕಲ್ ಆಗಿದೆ, ಒಳಗೆ ಒಳಗೆ ಇದ್ದೇವೆ ನಾವು. ಎಸ್ ಇದು ಮಾಡ್ಬೇಕು, ಎಸ್ ನನ್ನ ಮಗಳು ಹೀಗೆ, ಮಗ ಹೀಗೆ, ಅವರಿಗೆ ಹೀಗೆ, ಇವರಿಗೆ. ನಾವು ಇದರಲ್ಲಿ ಟೋಟಲ್ ಅಬ್ಸಾರ್ಬ್ ಆಗಿದ್ದೇವೆ, ಒಳಗೆ ಒಳಗೆ ನಾವು ತುಂಬಾ ಡೀಪ್ ಹೋಗಿದ್ದೇವೆ. ಮಗನಿಗೆ, ಮಗಳಿಗೆ, ತಂದೆಗೆ, ಅಣ್ಣನಿಗೆ ಎಂತದಾಗುವ ನಮ್ಗೆ ಬೇರೆ ಯಾವುದು ವಿಚಾರ ತಲೆಗೆ ಬರುವುದಿಲ್ಲ. ಆ ದಿವಸ ನಾವು ನಮ್ಮ ಜಪ ಕೂಡ ಬಿಡ್ತೇವೆ, ಕ್ಲಾಸ್ ಕೂಡ ಕ್ಯಾನ್ಸಲ್ ಆ ದಿವಸ. ನಾವು ಅದರಲ್ಲಿ ಟೋಟಲ್ ಒಳಗೆ ಹೋಗಿದ್ದೇವೆ. ಅಂದ್ರೆ ಐಕಲೋಕದಲ್ಲಿ ಜನರು ಮಗ್ನರಾಗಿದ್ದಾರೆ ಯಾವುದರಲ್ಲಿ? ಇಂದ್ರಿಯ ತೃಪ್ತಿಯಲ್ಲಿ ಟೋಟಲ್ ಡೀಪ್ ಹೋಗಿದ್ದಾರೆ, ಡೀಪ್. ಆದ್ದರಿಂದ ನಿನ್ನನ್ನು ಮರೆತಿದ್ದಾರೆ ನೋಡಿ, ಅದ ಕಾರಣ ಮರೆತಿದ್ದಾರೆ. ಕಣ್ಣು ರಾತ್ರಿ ಕಣ್ಣು ಮುಚ್ಚುವಾಗ ಬರುವಂತದ್ದು ಅದೇ ಯಾವುದು? ಗಂಡ ಹೆಂಡತಿ, ತಂದೆ ಮಕ್ಕಳು, ತಾಯಿ, ಇದೆಲ್ಲ ಬರುವಂಥದ್ದು. ಅಬ್ಸಾರ್ವ್ ಆಗಿದೆ ಅವನು, ಅಬ್ಸಾರ್ವ್, ಟೋಟಲ್ ಅಬ್ಸಾರ್ವ್ ಆಗಿದ್ದೇವೆ ಈ ಸೋಕಾಲ್ಡ್ ರಿಲೇಷನ್ ಅಲ್ಲಿ. ಮತ್ತೆ ನಾವು ಎಣಿಸೋದು ಎಸ್ ಇದು ನಮ್ದು ಇಂಪಾರ್ಟೆಂಟ್, ಇದು ಮೇನ್. ಮತ್ತೆ ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೇವೆ, ಇದನ್ನು ನನಗೆ ಬಿಡ್ಲಿಕ್ಕೆ ಆಗುದು, ಇದು ಮೇನ್ ಸರ್, ಇದು ಮಾಡ್ಬೇಕು ಇಲ್ಲ ಅಂತಲ್ಲ. ಆದ್ರೆ ಫಸ್ಟ್ ಕೃಷ್ಣ. ಯಾಕೆಂದ್ರೆ ಯಾರ್ದು ಯಾವ ಟೈಮ್ ಬರ್ತದೆ, ದಿನ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ, ನಿಮ್ಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಟೋಟಲ್ ಕೃಷ್ಣನ ಕೈಯಲ್ಲಿ ಉಂಟು. ನಮ್ದು ಕೂಡ ಯಾವಾಗ ಟೈಮ್ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ, ನಮ್ಮ ಅವ್ರದ್ದು ಕೂಡ ಯಾವಾಗ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಾವು ಈ ವಿಚಾರವನ್ನು ತಲೆಗೆ ಹಾಕ್ಬೇಕು. ಆಸ್ ಎ ಡ್ಯೂಟಿ ನಾವು ಮಾಡ್ಬೇಕು ಎಲ್ಲವನ್ನು. ಆದ್ರೆ ರಿಯಲ್ ಡ್ಯೂಟಿ ಯಾವುದು? ಕೃಷ್ಣ. ಕೃಷ್ಣನಿಗೆ ಸೇವೆ ಮಾಡುವುದು ರಿಯಲ್ ಡ್ಯೂಟಿ. ಇದನ್ನು ನಾವು ರಿಯಲ್ ಡ್ಯೂಟಿಯನ್ನು ಮರೆತು ಬಿಟ್ಟಿದ್ದೇವೆ, ನಮ್ಮ ಸೋಕಾಲ್ ಡ್ಯೂಟಿಯಲ್ಲಿ ನಾವು ಅಬ್ಸಾರ್ಬ್ ಆಗಿದ್ದೇವೆ. ದಿಸ್ ಇಸ್ ಮೆಟೀರಿಯಲ್ ವರ್ಲ್ಡ್. ಭೌತಿಕ ಲೋಕ ಅಂದ್ರೆ ಇದೆ, ಯಾರೊಬ್ಬರಿಂದಲೂ ನಿನ್ನ ಅನ್ನೋ ಅರ್ಥ ನೋಡಿ. ಹಾಗಾಗಿ ಇಲ್ಲಿ ಅವರು ಹಿಂದೆ ಸುಖದಲ್ಲಿ ಮಗ್ನರಾಗಿದ್ದಾರೆ, ಅಲ್ಲಿ ಭಗವಂತನ ಸೇವೆಯಲ್ಲಿ ಅವರಿಗೆ ಕೂಡ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿ ಅವರಿಗೆ ಕೂಡ ಆಗುದಿಲ್ಲ. ಏಕೆಂದ್ರೆ ನೀನು ಅಪರಿಮಿತ, ಅನಗತ್ಯವಾದ ಮಾನಸಿಕ ಹೂವಾಪಗಳಿಂದ ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಪಡೆದಿರುವುದೇ ಲೇಸು. ಹಾಗಾಗಿ ಈ ಮೆಂಟಲ್ ಸ್ಪೆಕ್ಯುಲೇಟರ್ಸ್ಗೆ, ಮಾಯಾವಾದಿಗಳಿಗೆ ಹೇಳ್ತಿದ್ದಾರೆ ಅಂತ, ನೀವು ನಿಮ್ಮ ಅನಗತ್ಯ ಇದನ್ನು ನೀವು ಅರ್ಥ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು. ಬದಲಾಗಿ ನಿರ್ವಾಜ ಭಕ್ತಿ ಸೇವೆ ನೋಡಿ, ಮಾಯಾವಾದಿಗಳು ಎಂತ ಮಾಡ್ಬೇಕು? ನಿರ್ವಾಜ ಭಕ್ತಿ ಸೇವೆ ಮಾಡ್ಬೇಕಲ್ಲ. ನೀನು ಆರಾಧನೆ ಮಾಡುವಂತೆ ನಮ್ಗೆ ಅನುಗ್ರಹ ತೋರು. ಎಸ್, ಶ್ಲೋಕ 46. ಹರಿ ಕೃಷ್ಣ. ಮೈತ್ರೇಯ ಉವಾಚ ಇತಿ ಉಪಸ್ಥೀಯಮಾನಾಸೌ ಮುನಿವಿ ಬ್ರಹ್ಮವಾದಿವಿ ಸಲೀಲೆ ಸ್ವಾಗುರ ಆಕ್ರಾಂತೆ ಉಪಾದತ್ತ ಅವಿತ ಅವನಿ. ಅನುವಾದ: ಮೈರ್ ಋಷಿಗಳು ಹೇಳಿದರು, ಹೀಗೆ ಸಕಲ ಋಷಿಗಳಿಂದ ಮತ್ತು ಪಾರಮಾರ್ಥಿಕರಿಂದ ಆರಾಧಿಸಲ್ಪಟ್ಟ ಭಗವಂತನು ತನ್ನ ಕರಗಳಿಂದ ಭೂಸ್ಪರ್ಶ ಮಾಡಿ ಅದನ್ನು ನೀರಿನ ಮೇಲೆ ತಂದಿರಿಸಿದ. ಮೈತ್ರೇಯ ಹೇಳುವುದೇ ಅಂತ, ಎಲ್ಲರೂ ಋಷಿಗಳು ಮತ್ತೆ ಈ ಪಾರಮಾರ್ಥಿಗಳು ಭಗವಂತನ ಆರಾಧನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವಂತ ಎಂತ ಮಾಡಿದ್ದಾನೆ? ತನ್ನ ಕರಗಳಿಂದ ಭೂಸ್ಪರ್ಶ ಮಾಡಿ ಅದನ್ನು ನೀರಿನ ಮೇಲೆ ತಂದಿರಿಸಿದ. ಭಾವಾರ್ಥ ನೋಡುವ. ಪೃಥ್ವಿಯನ್ನು ಅವನ ಅಚಿಂತ್ಯ ಶಕ್ತಿಯಿಂದ ನೀರಿನ ಮೇಲೆ ತಂದಿರಿಸಲಾಯಿತು. ನಮ್ಗಿದು ಯಾರಾದ್ರೂ ಮಾಡ್ಲಿಕ್ಕೆ ಹೋಗ್ಬೇಡಿದ್ದಾನೆ, ನಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಎಂತ ಹೇಳುವಂಥದ್ದು? ಪ್ರಭುಪದಗಳ ಒಂದು ಅನುಕರಣೆ, ಅನುಸರಣೆ. ಭಗವಂತ ಮಾಡಿದ್ರು ನಮ್ಗೆ ಯೋಚನೆ ಮಾಡ್ಲಿಕ್ಕೆ ಕಷ್ಟ. ಹಾಗಾಗಿ ಈ ಸೈಂಟಿಸ್ಟ್ ನವ್ರು ಎಂತ ಹೇಳೋದು, ಅವರ ಯೋಚನೆ ಎಂತ ಅಂದ್ರೆ, ಎಸ್ ಭಗವಂತ ಮಾಡಿದ್ರು ನಾನು ಕೂಡ ಮಾಡ್ತೇನೆ. ಆಗುವುದಿಲ್ಲ ಸರ್, ಹೇಗೆ ಆಗ್ತದೆ? ಇದು ನಾವು ತಿಳಿಬೇಕು. ಹಾಗೆ ಪೃಥ್ವಿಯವನ ಅಚಿಂತ್ಯ ಶಕ್ತಿ ನೀರಿನ ಮೇಲೆ ತಂದಿರಿಸಲಾಯಿತು. ಭಗವಂತನು ಸರ್ವಶಕ್ತ. ಯಾಕೆ ಅವನಿಗೆ ಆಯ್ತು? ಯಾಕೆ ನಾವು ಸರ್ವಶಕ್ತ, ಸರ್ವಜ್ಞ, ಸರ್ವಶಕ್ತ. ಆದ್ದರಿಂದ ಅವನು ತನ್ನ ಇಚ್ಛಾನುಸಾರ ಬೃಹತ್ ಗ್ರಹಗಳನ್ನು ನೀರಿನ ಮೇಲಾಗಲಿ ಗಾಳಿಯಾಗಲಿ ಇರಿಸಬಲ್ಲ. ಎಂತ ಬೇಕಿದ್ದು ಮಾಡಬಹುದು ಅವನಿಗೆ. ಭಗವಂತನು ಈ ಶಕ್ತಿಗಳು ಹೇಗೆ ಕ್ರಿಯಾಶೀಲವಾಗುತ್ತವೆ ಎಂಬುದನ್ನು ತಿಳಿಯಲು ಹುಲು ಮಾನವನ ಮಿದುಳಿಗೆ ಸಾಧ್ಯವಿಲ್ಲ. ಹಾಗೆ ನಮ್ಮ ಟೈನಿ ಬ್ರೈನ್ಗೆ ಭಗವಂತ ಅದನ್ನು ತಂದ ಇಟ್ಟ. ಹೇಗೆ ಅರ್ಥ ಆಗ್ತದೆ? ಪ್ರಭುದಮ್ಮ ಹೇಳುವಂಥದ್ದು, ವಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಯುವರ್ ಟೈನಿ ಬ್ರೈನ್
ಪ್ರಭುದೊಮ್ಮೆ ಹೇಳಿದ್ದಾರೆ. ನಮ್ಮ ಸಣ್ಣ ಮೆದುಳಲ್ಲಿ ಎಷ್ಟು ನಮ್ಗೆ ಅರ್ಥ ಆಗ್ತದೆ? ಆಗುವುದಿಲ್ಲ. ಭಗವಂತ ಅಚಿಂತ್ಯ, ಸರ್ವಶಕ್ತ. ಅವ ಇದನ್ನೆಲ್ಲ ಮಾಡಿದಾನೆ. ಕರಗಳಿಂದ ಪೂಜಿಸೋದು ಮಾಡಿದ ನೀರಿನ ಮೇಲೆ ತಂದಿರಿಸಿದ. ನಮಗೆ ಇದು ಡೈಜೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ನಾವು ಎಣಿಸುವಂತದ್ದು ಎಸ್ ನನ್ಗೆ ಆಗುದಿಲ್ಲ, ಭಗವಂತನಿಗೆ ಕೂಡ ಆಗುದಿಲ್ಲ. ಮಾಯಾವಾದಿಗಳ ಯೋಚನೆ ಇದೆ, ಎಸ್ ನನಗೆ ಆಗುದಿಲ್ಲ, ನನ್ನಾಗಿ ಭಗವಂತ ಕೂಡ ಅವನಿಗೆ ಕೂಡ ಆಗುದಿಲ್ಲ. ಯಾಕೆ? ನಮ್ದು ಮೆದುಳು ಏನು ಅಲ್ಲ, ಟೈನಿ ಬ್ರೈನ್ ನಮ್ದು. ಭಗವಂತ ಹಾಗೆ ಅಲ್ಲ. ಇಂಥ ಅದ್ಭುತ ಕಾರ್ಯಗಳು ಹೇಗೆ ಸಾಧ್ಯ ಎಂಬ ಬಗ್ಗೆ ಮಾನವ ಕೆಲವು ಅಸ್ಪಷ್ಟ ಸಮಾಜ ಇಶಿಗಳನ್ನು ಕೊಡಬಹುದು, ಆದರೆ ಸಮಾಜಾಯಿಷಿಗಳನ್ನು ಕೊಡಬಹುದು, ಆದರೆ ವಾಸ್ತವವಾಗಿ ಹುಲ್ಲು ಮಾನವನ ಮಿದುಳಿಂದ ಭಗವಂತನ ಕಾರ್ಯ ಸ್ವರೂಪವನ್ನು ಗ್ರಹಿಸಲಾಗುತ್ತೆ. ಎಂತ ಮಾಡ್ತಾನೆ? ಕೆಲವೆಲ್ಲ ವ್ಯಾಖ್ಯಾನ ಕೊಡ್ತಾನೆ, ಹೀಗೆ ಮಾಯಾವತಿ ಕೊಡ್ತಾರೆ, ಆದ್ರೆ ಗ್ರಹಿಸ್ಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಲೇ ಅವುಗಳನ್ನು ಅಚಿಂತೆ ಎಂದು ಕರೆಯಲಾಗಿದೆ. ಆದರೂ ಕೂಪಮಂಡುಕ ನೋಡಿ, ಕೂಪಮಂಡುಕ ಫಿಲಾಸಫರ್, ಫಾಗ್ ಇನ್ ದ ವೆಲ್, ಬಾವಿ ಕಪ್ಪೆ, ಅವರೆಂತ ಮಾಡ್ತಾರೆ? ಕೆಲವೊಂದು ಹೂವಾಪೋದ ವಿವರಣೆಗಳು ನೀಡುವ ಪ್ರಯತ್ನ ಮಾಡ್ತಾರೆ. ತುಂಬಾ ವಿವರಣೆ ಕೊಡ್ತಾರೆ. ತುಂಬಾ ಶ್ಲೋಕ 47ಕ್ಕೆ ಹೋಗುವ. ಹರೇ ಕೃಷ್ಣ. ಸಾಯಿತ್ತಂ ಭಗವಾನೂರಿಂ ವಿಶ್ವಕ್ಷೇನ ಪ್ರಜಾಪತಿ ರಸಾಯ ಲೀಲಯ ಉನ್ನಿತಾಂ ಅಪ್ಸು ನಶ್ಯ ಯಯೌ ಹರಿ. ಅನುವಾದ ಮತ್ತು ಭಾಗವತ ಅಭಯ ಚರಣ ಭಕ್ತಿ ಸ್ವಾಮಿ ಶಿಲಪ್ರಭುಪಾದ. ಈ ರೀತಿ ದೇವೋತ್ತ ಪುರುಷ ಸಕಲ ಜೀವಿಗಳ ಪರಿಪಾಲಕ ಭಗವಾನ್ ಶ್ರೀ ವಿಷ್ಣು ಪೃಥ್ವಿಯನ್ನು ನೀರಿನೊಳಗಿಂದ ಮೇಲಕ್ಕೆತ್ತಿ ನೀರಿನ ಮೇಲೆ ಅದನ್ನು ತೇಲಲು ಬಿಟ್ಟು ತನ್ನ ಸ್ವಧಾಮಕ್ಕೆ ಮರಳಿ. ಹಾಗಾಗಿ ಭಗವಂತ ಎಂತ ಮಾಡಿದ? ಪೃಥ್ವಿಯನ್ನು ನೀರಿನ ಮೇಲೆ ಎತ್ತ ಮತ್ತೆ ಅವನ ಕೆಲಸ ಮುಗಿಯಿತು, ಮತ್ತೆ ಅವನ ಧಾಮಕ್ಕೆ ಹೋದ. ಇಲ್ಲಿ ಭಾವಾರ್ಥ, ದೇವೋತ್ತಮ ಪುರುಷನಾದ ಭಗವಾನ್ ಶ್ರೀ ವಿಷ್ಣು ಕೆಲವೊಂದು ನಿರ್ದಿಷ್ಟ ಉದ್ದೇಶಗಳಿಂದಾಗಿ ಸ್ವಇಚ್ಛೆ ತನ್ನ ಅಪರಿಮಿತ ಅವತಾರಗಳಲ್ಲಿ ಐಕಗಳ ಮೇಲೆ ಇಳಿದು ಬರ್ತಾನೆ. ಇದನ್ನು ನಾವು ತಿಳಿಬೇಕು. ಭಗವಂತನ ನಿರ್ದಿಷ್ಟ ಉದ್ದೇಶ ಇರ್ತದೆ. ಪರಿತ್ರಾಣಾಯ ಸಾಧನ ವಿನಾಶಾಯ ದುಷ್ಕೃತ. ಭಕ್ತರಿಗೋಸ್ಕರ ಬರುವಂತದ್ದು ಭಗವಂತ. ದುಷ್ಟರನ್ನು ನಾಶ ಮಾಡ್ಲಿಕ್ಕೆ ಅಲ್ಲ, ಯಾಕಂದ್ರೆ ದುಷ್ಟರು ಎಲ್ಲ ಯುಗದಲ್ಲಿ ಇದ್ದಾರೆ. ಮತ್ತೆ ಅವನ ಉದ್ದೇಶ ಉಂಟು. ಮತ್ತೆ ಅವ ಸ್ವ ಇಚ್ಛೆಯಿಂದ ನೋಡಿ, ನಾವೆಂತಂದ್ರೆ ನಮ್ದು ಸ್ವ ಇಚ್ಛೆಯಿಂದ ನಮ್ಗೆ ಬರ್ಲಿಕ್ಕೆ ಆಗುದಿಲ್ಲ. ನಾವೀಗ ಭೌತಿಕ ಲೋಕ ಬಂದಿದ್ದೇವೆ. ಹೇಗೆ? ನಮ್ಗೆ ನಮ್ಮ ಪೇರೆಂಟ್ಸ್ ಅನ್ನು ಚೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ವಿ ಆರ್ ಫೋರ್ಸ್ ಟು ಟೇಕ್ ಪರ್ಟಿಕ್ಯುಲರ್ ಪೇರೆಂಟ್, ಪರ್ಟಿಕ್ಯುಲರ್ ಫಾದರ್, ಪರ್ಟಿಕ್ಯುಲರ್ ಮದರ್. ನಾವು ಫೋರ್ಸ್ ಆಗಿ ನಮ್ಗೆ ಅದೇ ಸಿಗುವಂಥದ್ದು. ಭಗವಂತ ಹಾಗೆ ಅಲ್ಲ. ಭಗವಂತ ಸ್ವ ಇಚ್ಛೆಯಿಂದ ಬರುವಂತ, ಅವನ ಆಧ್ಯಾತ್ಮಿಕ ಸಚ್ಚಿದಾನಂದ ದೇಹದಲ್ಲಿ ಬರುವಂತದವ. ಹಾಗಾಗಿ ಆ ಬರುವಂತದ್ದು ಅವನ ಉದ್ದೇಶ ಇರ್ತದೆ. ಆ ಉದ್ದೇಶವನ್ನು ಪೂರ್ಣ ಮಾಡ್ಲಿಕ್ಕೆ ಬರುವಂತದ್ದು. ಮತ್ತೆ ಅವನ ಉದ್ದೇಶ ಮುಗಿದುಕೊಳ್ಳೆ ವಾಪಸ್ ಹೋಗ್ತಾನೆ. ಆದ್ರೆ ಮಾಯಾವಾದಿಗಳು ಹೇಳುವಂಥದ್ದು, ಕೃಷ್ಣ ಕೂಡ ನಮ್ಮ ಹಾಗೆ ಬಂದ, ಸತ್ತ, ಹೋದ. ಅದಕ್ಕೆ ನಮ್ಗೆ ಅಂತ ಹೇಳುವ ಸಿಟ್ಟು ಬರುವಂಥದ್ದು. ಮಾಯಾವಾದಿಗಳು ಈ ರೀತಿ ಹೇಳುವಾಗ ತುಂಬಾ ಸಿಟ್ಟು ಬರ್ತದೆ. ಭಗವಂತನನ್ನು ನಮ್ಮ ಲೆವೆಲ್ಗೆ ತರುವಂಥದ್ದು ನೋಡಿ, ಭಕ್ತನಿಗೆ ಸಿಟ್ಟು ಬರ್ತದೆ, ಬರ್ಲೇಬೇಕು. ಅವನು ಇಳಿದು ಬರುವುದೆಂದರೆ ಅವತಾರ ಎತ್ತಿದ ಎಂದೇ ಅರ್ಥ. ನೋಡಿ, ಇಳಿದು ಬರುವುದಂದ್ರೆ ಅವತಾರ ಎತ್ತುವಂಥದ್ದು. ಏಕೆಂದ್ರೆ ಅವತಾರ ಎಂದರೆ ಇಳಿದು ಬರುವವನು ಎಂದು ಅರ್ಥ. ಈ ಧರೆಗೆ ಬಂದ ಸ್ವಯಂ ಭಗವಂತನಾಗ್ಲಿ ಅವನ ವಿಶೇಷ ಭಕ್ತರಾಗ್ಲಿ ನಮ್ಮಂತೆ ಸಾಮಾನ್ಯ ಜೀವಿಗಳಲ್ಲ. ಇದನ್ನು ತಿಳಿಬೇಕು. ನಾವು ಶುದ್ಧ ಭಕ್ತರನ್ನು ಕೂಡ ಸಾಮಾನ್ಯ ಜೀವಿಗೆ ತರುವಂತದ್ದು. ಕೃಷ್ಣನ್ ಮಾಯಾವಾದಿಗಳು ಕೃಷ್ಣನ ಅಂತ ತರ್ತಾರೆ, ಶುದ್ಧ ಭಕ್ತರನ್ನು ಕರೆದಿರ್ತಾರ. ಕೃಷ್ಣನನ್ನೇ ಆ ಪ್ಲಾಟ್ಫಾರ್ಮ್ ತರ್ತಾರೆ. ನಾವು ಕೂಡ ಇಲ್ಲಿ ಬಂದಿದ್ದೇವೆ, ಮತ್ತೆ ನಾವು ಈಗ ಸಾಧನೆ ಮಾಡಿ ಮತ್ತೆ ನಾವು ಈಗ ನಾರಾಯಣ ಆಗಿದ್ದೇವೆ, ಮತ್ತೆ ನಾವು ದೇವರಲ್ಲಿ ಉಂಟಾಗುವ ದೇವರಾಗುವಂಥದ್ದು. ಇದು ಪ್ರಭುದೇಳುವಂಥದ್ದು ಲಾಸ್ಟ್ ನೇರ್ ಆಫ್ ಮಾಯಾ, ಹೈಯೆಸ್ಟ್ ಪೀಕ್ ಆಫ್ ಸೆನ್ಸ್ ಗ್ರಾಟಿಫಿಕೇಶನ್. ಅಂದ್ರೆ ನಾನು ದೇವರಾಗುವಂಥದ್ದು ಹೇಳುವಂಥದ್ದು. ಪ್ರಭುಪಾದ ಹೇಳುವಂಥದ್ದು, ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್. ಆದ್ರೆ ನಾಯಿ ದೇವರಾಗ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಈ ಧರೆಗೆ ಬಂದ ಸ್ವಯಂ ಭಗವಂತನಾಗ್ಲಿ ಅವನ ವಿಶೇಷ ಭಕ್ತರಾಗ್ಲಿ ಸಾಮಾನ್ಯ ಜೀವಿಗಳಲ್ಲ. ಇದನ್ನು ನಾವು ತಿಳಿಬೇಕು. ಇದು ನಮ್ಗೆ ಭಾಗವತಂ ಭಗವದ್ಗೀತೆಯಿಂದ ನಮ್ಗೆ ತಿಳಿಯುತ್ತದೆ. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ.